Ria. ಖುಷಿಯಾನ್ರಿ ಇವತ್ತು ಕೂಡ ನಳಿನಿ ಅಕ್ಕನವರಿದ್ದಾರೆ. ಹೋಗ್ತಾ ಇದ್ದೇವೆ. ಬನ್ನಿ ಬನ್ನಿ. ಚಿನ್ನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಿದ್ದಾಳೆ. ನೋಡ್ಲಿಕ್ಕೆ ಎಷ್ಟು ಚಂದ ಇದ್ದಾರೆ ಗೊತ್ತುಂಟು ಅವರು. ನೋಡಿ ಕ್ಲೀನಿಂಗ್ ಆಗ್ತಾ ಉಂಟು. ಅವಂದೇ ಗಾರ್ಡನ್ ಅಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ, ಬಟ್ ಇದು ಫೇಸ್ ಕೊಡ್ತಿರೋದು ನಾನು ಸಂಜೆ. ಸೊ ಬೆಳಿಗ್ಗೆಯಿಂದ ಏನಾಯ್ತು ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ವ್ಲಾಗ್ ಶುರು ಮಾಡುವ. ಗಂಕರು 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 ಲಚ್ಚ ಲಚ್ಚ ತಾತ ಬಾಯ್ ತಾತ ಬಾಯ್. ಸೊ ನಾನು ಮತ್ತು ಸಂಜು ಇಲ್ಲಿ ವಿಟ್ಲಕ್ಕೆ ನಾಡ ಕಚೇರಿಗೆ ಅಂತ ಹೊರಟಿದ್ವಿ. ಸೊ ಟೈರ್ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಪಂಚರ್ ಎಲ್ಲ ಆಗಿತ್ತು. ಸೊ ಹಾಗಾಗಿ ಟೈರ್ ಹೊಸತ್ತು ಹಾಕಿಸಿದ್ವಿ. ಅಲ್ಲಿಂದ ಹಾಕಿಸಿ ಮತ್ತೆ ನಾವು ವಿಟ್ಲಕ್ಕೆ ಹೋದ್ವಿ. ವಿಟ್ಲಕ್ಕೆ ನಾವು ಈ ಕಡೆ ಕೊಡಾಜೆಂದಾಗಿ ಹೋದ್ವಿ. ಸೊ ಅಲ್ಲಿಂದ ಸ್ವಲ್ಪ ಶಾರ್ಟ್ ಕಟ್ ಆಗುತ್ತೆ, ಹಾಗಾಗಿ ನಾವು ಕೊಡಾಜೆನ ಗಾಡಿಲಾಗಿ ಹೋದ್ದು. ಟೈಮ್ ಹೋಗ್ತಿದೆ ವಾಪಸ್ ಮನೆಗೆ. ವಿಟ್ಲದಿಂದ ಪುತ್ತೂರಿಗೆ ಹೋದಿ ಎಂತ ಮಾರೆ, ಒಂದು ಗವರ್ಮೆಂಟ್ ಇದು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಎಂತೆಲ್ಲ ಮಾಡ್ಬೇಕಲ್ಲ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸಾಕಾಗಿ ಹೋಗ್ತದೆ. ಬ್ಯಾಕ್ ಟು ಹೋಮ್ ಗೈಸ್. ಪೊಲೀಸ್ ಗಾಡಿ ಹೋಗ್ತಾ ಉಂಟು. ಈಗ ನನ್ನ ಪತಿರಾಯರು ಒಂದು ಪಾರ್ಸೆಲ್ ಇಟ್ಟಿದಾರಂತೆ ಕಬಕದಲ್ಲಿ. ಸೊ ಅದನ್ನ ಕಲೆಕ್ಟ್ ಮಾಡಿಕೊಂಡು ಹೋಗ್ಬೇಕು. ಎಂತ ನೋಡ್ಬೇಕು ಮಗುವಿಗೆ ಅಂತ ಎಂತ ಅಂತ ನೋಡ್ಬೇಕು. ಈಗ ಅದು ಕೂಡ ಅನ್ಬಾಕ್ಸಿಂಗ್ ಮಾಡುವ, ತೋರಿಸ್ತೇನೆ ನಿಮ್ಗೆ. ಅಂದ ಆರು ಪುತ್ತೂರು ದಿಕ್ಕೇರು ಅಂಡ ಒಂದು ಕಬಕ್ ಕಡಿತಾನೆ ದಿಪ್ಪಿಗೆ ಒಳ ಕುಳ್ಳಾಗ ಕನತನೆ చూడకుండా ఫ్లిప్కార్ట్ తూ లైట్ ఉండు రేట్ అది ఎత్తేరా చక్కర ఉంటది. సౌండ్ ఇచ్చా బ్యాటరీ వరకు బ్యాటరీ ఉందా బ్యాటరీ ఎటు వరకు జా kesian Ria. Ria na? Sare matra. Ria. Obu. Ria. Ria. Kayak tadi kau bincang. Awan juga ada lagi. Itu mana mana? Wah. Ria. Ale kau karet kau jatuh. Ria. Sari apa ni? Jenal thinking ini di mana? Aku kan sari di jalan. Gonji kar sari di jalan sari di jalan. Ayo curoi pun apa dah kar? Anda? Kesian jaga. Gonji ada betul. Ayo tu connection betul. Aku mau bayar ni tu. Betul dah. Cari pun. Lacu. Ria. Otai ni. Oto. Ria. Atage. Ato. ಖುಷಿಯಾಡು
ಅವ್ ತಿರ್ತರಡ್ ಉಂಡತ ಚೀಲಲ ಮೊಬೈಲ್ ಅವ್ಲು ಆನ್ಲೈನ್ ದನ ಇರ್ಲಾಗ ಆಯ್ತಲ್ಲ ತಿರ್ತು ಈ ಸೈಡ್ ಅವಳು ಆನ್ಲೈನ್ ದನ ಅದು ಏನೇನು ಅಲೆಗ್ಲ ಖುಷಿ ತೊಟ್ಟೆ ತಗೊಂಡು ಹೋಗ್ತಿದ್ದಾರೆ. ಒಂದಿ ನವಿಲು ಗೈಸ್, ನವಿಲ್ ಕಾಣ್ತದ ಅವು ದೂರ ಉಂಟು ಮಸ್ತ್. ಹಾ ಕಾಣ್ತದ ಗೈಸ್. ಇವತ್ತು ಕೂಡ ನಳಿನಿ ಅಕ್ಕನವರಿದ್ದಾರೆ, ಹೋಗ್ತಾ ಇದ್ದೇವೆ. ಬನ್ನಿ ಬನ್ನಿ, ಬಚ್ಚಿದ ಬೋಂಡಿಗೆ ನಳಿನಿ ಅಕ್ಕಗ ಅಮ್ಮ ಚಿನ್ನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಿದ್ದಾಳೆ. ನೋಡ್ಲಿಕ್ಕೆ ಎಷ್ಟು ಚಂದ ಇದಾರೆ ಗೊತ್ತುಂಟು ಅವರು. ಚಂಡಿ ಅದು ಗೊತ್ತಲ್ಲ. ಆಕ್ಚುಲಿ ಇದು ಗರ್ಲ್ ಅಲ್ಲ, ಇದು ಬಾಯ್. ಡೈರೆಕ್ಷನ್ ಕೊರಿಯರ್. ಬಿಸಿಲಿಗೆ ಕಾಣುದಿಲ್ಲಲ್ಲ, ಎಷ್ಟು ಜನ ನೋಡಿ ಆಟ ಆಡ್ಲಿಕ್ಕೆ. 1 2 3 4 5 6 ಕ್ರಿಕೆಟಿಗೆ 6 ಜನ ಖಾಲಿ. ಇಲ್ಲಿ ಹೋಗ್ತಾ ಇದ್ದೇವೆ ನಾವು ವಾಪಸ್. ಇವತ್ತು ಕೊಡೆಗಳಿದ್ದಾಳೆ ನನ್ನೊಟ್ಟಿಗೆ. ನೋಡಿ ಹಸಿರು ಹಸಿರು, ಖುಷಿಯಾಗುದಿದೆ. ನೋಡಿ ಕ್ಲೀನಿಂಗ್ ಆಗ್ತಾ ಉಂಟು. ಅವಂದೇ ಗಾರ್ಡನ್ ಅಲ್ಲ, ಹಾಗಾಗಿ ಅವನೇ ಕ್ಲೀನ್ ಮಾಡುದು. ಕ್ಲೀನ್ ಅನ್ಪುಣ ವೈರಸ್ ಪೂರ ಗೊತ್ತೋಳತಾ. ಕ್ಲೀನ್ ಮಾಡುವ ವಿಧಾನ, ಮೊದಲು ವೈರಸ್ ಕಟ್ಟಬೇಕು, ಆಮೇಲೆ ಹಿಡಿಸಿಡು ಇಟ್ಕೊಂಡು ಪರ 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 ಅಂತ ಗುಡಿಸ್ಬೇಕು. ಎಸ್ ನಿನ್ನೆಯ ವ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ಎಂತ ಅಂತ ಕನ್ಫ್ಯೂಸ್ ಅಲ್ಲಿದ್ದೇನೆ ಅಮ್ಮನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರಲ್ಲಿ. ಸೊ ಹಾಗೆ ತುಂಬಾ ಜನ ಹೇಳಿದೇನಂತ ಹೇಳಿದ್ರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ವೀಕ್ಲಿ ಒಂದಾದ್ರೂ ಹಾಕಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಕಂಟಿನ್ಯೂ ಮಾಡ್ತೇನೆ. ವೀಕ್ಲಿ ಒಂದು ತುಳುವಲ್ಲಿ ಬರುತ್ತೆ ವ್ಲಾಗ್, ಅಂದ್ರೆ ಅಮ್ಮಂದು ಇನ್ಫಾರ್ಮೇಶನ್ ಅದು ಇದು ಅಂತ. ಸೊ ಇದು ಡಿಸಿಷನ್ ಯಾಕಂತ ಹೇಳಿದ್ರೆ, ಈ ಮಂತಲ್ಲಿ ನಾನು ಹಸ್ಬೆಂಡ್ ಮನೆಗೆ ಹೋಗ್ತೇನೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಾಗ್ತದಲ್ವಾ. ಸೊ ತಮ್ಮ ಕೆಲ್ಸಕ್ಕೆ ಹೋಗ್ತಾನೆ, ಅಮ್ಮ ಕೂಡ ಅವರ ಕೆಲಸ ಅಂತ ಇರ್ತದೆ. ವೀಕ್ಲಿ ಒಂದು ಹಾಕೋದಕ್ಕೆ ತೊಂದರೆ ಇಲ್ಲ. ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಅಮ್ಮಂದು ಕೂಡ ವಿಡಿಯೋ ಹಾಕ್ತೇನೆ ನಾನು, ತುಳು ವ್ಲಾಗ್ಸ್ ಆಗಿರ್ಬೋದು, ಮತ್ತೆ ಇನ್ಫಾರ್ಮೇಶನ್ ಅದು ಇದು ಅಂತ. 1 ನಿಮಿಷ, ನನಗೆ ನಡ್ಕೊಂಡು ಬರುವ ಹಾಗೆ ನನ್ನ ಕೈಯಲ್ಲಿ ದೊಡ್ಡ ದೊಡ್ಡ ಸೊಳ್ಳೆ ಕೂತಿತ್ತು. ಇನ್ನು ಡೆಂಗಿ ಬರೋದು ಬೇಡ ಅಂತ 1 ನಿಮಿಷ ಅಂತ ಹೇಳಿ ಕಟ್ ಮಾಡಿದ್ದು. ನನ್ನ ಜೊತೆ ಚಿನ್ನು ಕೂಡ ಇದ್ದಾಳೆ. ಮತ್ತೆಂತ ಅವರ ಮನೆಗೆಲ್ಲ ಹೋಗಿ ಬಂದದ್ದು. ಸೊ ಈಗ ಟೈಮ್ 5:15 ಕಳೀತು. ಮತ್ತೆಂತ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಇದೊಂದು ಹೇಳಿಕ್ಕಿತ್ತು ನನಗೆ, ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲಲ್ಲೇ ಕಂಟಿನ್ಯೂ ಮಾಡ್ತೇನೆ. ಅಮ್ಮನ ವಿಡಿಯೋ ಕೂಡ ಬೇರೆ ಯೂಟ್ಯೂಬ್ ಚಾನಲ್ ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಹಂಚಿರುವೆ. ಓಕೆ, ಸೊ ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್, ಟೇಕ್ ಕೇರ್. ನಾಳಿನ ವಿಡಿಯೋದಲ್ಲಿ ಸಿಗೋಣ.